ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ನವೀಕೃತ ಉಚ್ಚಿಲ ಶಾಖೆಯ ಉದ್ಘಾಟನೆ ನಡೆಯಿತು. ಈ ಬಗ್ಗೆ ಒಂದು ವರದಿ ನೋಡೋಣ. ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ನವೀಕೃತ ಉಚ್ಚಿಲ ಶಾಖೆಯ ಉದ್ಘಾಟನೆ ಉಚ್ಚಿಲದಲ್ಲಿ ನಡೆಯಿತು. ಚಿಕ್ಕಮಗಳೂರು ಸಂಸದೆ ಶೋಭಾ ಕರಂದಾಜೆ ನೂತನ ಕಟ್ಟಡವನ್ನು ಉದ್ಘಾಟಿಸಿದರು. ಈ ಬಾರಿ ಗ್ರಾಹಕರಿಗೆ ನೀಡಬೇಕಿದ್ದ ಡಿವಿಡೆಂಡ್ ತಡೆ ಹಿಡಿದಿದ್ದು, ಮುಂದಿನ ಬಾರಿ ಸಹಕಾರ ಸಂಸ್ಥೆಗಳ ಸಹಿತ ಎಲ್ಲ ರಂಗದ ಕಂಪನಿಗಳು 2 ವರ್ಷಗಳ ಪಾಲು ಡಿವಿಡೆಂಡ್ ಅನ್ನು ಗ್ರಾಹಕರಿಗೆ ನೀಡಲಿದೆ ಎಂದರು. ಪ್ರಥಮ ಬಾರಿಗೆ ತುಳುವಿನಲ್ಲಿ ನಾಮಫಲಕ ಹಾಕಿದ ಹೆಗ್ಗಳಿಕೆ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ಗೆ ಸಿಕ್ಕಿದೆ. ತುಳು ನಾಮಫಲಕದ ಉದ್ಘಾಟನೆಯನ್ನು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ದಯಾನಂದ್ ಕತ್ತಲ್ ಸಾರ್ ಉದ್ಘಾಟಿಸಿದರು. ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ನಾಡೋಜ ಜಿ ಶಂಕರ್, ಮಹಾಲಕ್ಷ್ಮಿ ಬ್ಯಾಂಕ್ ಗ್ರಾಹಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ವಿವಿಧ ಯೋಜನೆಗಳನ್ನು ತಂದಿದ್ದು, ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದರು. ಒಂದು ಹೆಮ್ಮೆಯ ಬ್ಯಾಂಕ್ ಇದು. ಕೇವಲ ಕೋಆಪರೇಟಿವ್ ಮಾಡೋ ಕೆಲಸನೇ ಮಾಡದೇನೆ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳು ಯಾವ ಕೆಲಸವನ್ನು ಮಾಡ್ತವೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಭಾಗದ ಎಲ್ಲರಿಗೂ ಕೂಡ ಯಾರು ಈ ಬ್ಯಾಂಕ್ ಜೊತೆ ವ್ಯವಹಾರ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡುವಂಥ, ಒಳ್ಳೆ ಡಿವಿಡೆಂಡ್ ಅನ್ನು ಕೊಡುವಂಥ, ಒಳ್ಳೆ ಇಂಟ್ರೆಸ್ಟ್ ಅನ್ನು ಕೊಡುವಂಥ, 0% ಬಡ್ಡಿಯಲ್ಲಿ ಸಾಲ ಕೊಡುವಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದರೆ ಅದಕ್ಕಾಗಿ ನಾನು ಅಭಿನಂದನೆಯನ್ನು ಅವರೆಲ್ಲರಿಗೂ ಕೂಡ ಸಲ್ಲಿಸ್ತಾ ಇದ್ದೀನಿ. ಸರಳವಾಗಿ ನಡೆದ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ವೇತನ ವಿತರಣೆಯ ಜೊತೆಗೆ ನೂತನ ಪದಾಧಿಕಾರಿಗಳನ್ನು, ದೇವಾಲಯದ ಅರ್ಚಕರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಎಸ್ಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಾಜೇಂದ್ರ ಕುಮಾರ್, ಆರ್ಬಿಐ ನಿರ್ದೇಶಕ ಸತೀಶ್ ಕಾಶಿನಾಥ್ ಮರಾಠಿ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಟ್ಟಾರು ರತ್ನಾಕರ್ ಹೆಗಡೆ, ದಿನಕರ್ ಬಾಬು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾವು ಡಿವಿಡೆಂಡ್ನ ಬಗ್ಗೆ ಒಂದು मात ಹೇಳ್ತೀನಿ. काशीनाथ मराठे जी, मैं आपसे 2 रिक्वेस्ट कर रहा हूँ. एक तो है कोऑपरेटिव सेक्टर में जब कांग्रेस गवर्नमेंट था, चिदम्बरम फाइनेंस मिनिस्टर था, तब से कोऑपरेटिव को इनकम टैक्स लगाया. आप लोग आ गया, कोऑपरेटिव को इनकम टैक्स निकाल दीजिए, क्योंकि कोऑपरेटिव बैंक है ये प्रजाप्रभुत्व का, इसमें जन से नियमों करके वो बोर्ड चलाता है, इसलिए इनकम टैक्स मत लगाओ. मेरा ತುಳು ಭಾಷೆಯ ಸೊಗಸನ್ನು ಪಸರಿಸುತ್ತಿರುವ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ತುಳು ಭಾಷೆಯ ಅಭಿವೃದ್ಧಿಗೆ ಮಾದರಿಯೇ ಸರಿ. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ.